ಫೆಬ್ರವರಿ 23ನೇ ತಾರೀಕು ಕೊಚ್ಚಿಯಿಂದ ಹೊರಟಂತಹ ಒಂದು ಮೀನುಗಾರರ ಹಡಗು ಲಕ್ಷದ್ವೀಪದ ಹತ್ತಿರ ಹೋಗುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಅವರು ಒಂದು ಚಿಕ್ಕ ದ್ವೀಪದ ಸಮೀಪ ಬರುತ್ತಾರೆ. ಆಗ ಅವರಿಗೆ ಒಂದು ಜಲಪರಿ ಅಂದರೆ ಮತ್ಸ್ಯಕನ್ಯೆಯ ರೂಪದಲ್ಲಿರುವ ಒಂದು ಮೀನು ಕಂಡು ಬರುತ್ತದೆ. ಆ ಪ್ರಾಣಿಯ ಶರೀರ ಅರ್ಧ ಭಾಗ ಹೆಣ್ಣಿನ ರೂಪವನ್ನು ಹೊಂದಿದ್ದರೆ ಕೆಳಗಿನ ಭಾಗ ಮೀನಿನ ರೂಪವನ್ನು ಹೊಂದಿತ್ತು. ಇನ್ನೇನು ಆ ದ್ವೀಪಕ್ಕೆ ಇಳಿದು ಆ ಮೀನನ್ನ ತಮ್ಮ ವಶದಲ್ಲಿ ಪಡೆದುಕೊಳ್ಳಬೇಕೆನ್ನುವಷ್ಟರಲ್ಲಿ ಆ ಮೀನು ಇದ್ದಕ್ಕಿದ್ದ ಹಾಗೆ ಮಾಯವಾಗಿದೆ. ಈ ತಂಡದಲ್ಲಿ ಇದನ್ನು ಕಂಡಂತಹ ಒಬ್ಬ ಮೀನುಗಾರ ಕೂಡ ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಜಲಕನ್ಯೆ ಅಥವಾ ಮತ್ಸ್ಯಕನ್ಯೆ ಎಂಬುದು ಎಲ್ಲ ದೇಶಗಳ ಸಮುದಾಯದ ಮತ್ತು ಸಂಸ್ಕೃತಿಯ ಜನಾಂಗದ ನಂಬಿಕೆಯಲ್ಲಿ ಚಾಲ್ತಿಯಲ್ಲಿರುವ ಜೀವಿ ಎಂದು ಹೇಳಬಹುದು. ಈ ಜೀವಿ ಅರ್ಧ ಮಾನವನ ದೇಹ ಮತ್ತು ಮೀನಿನ ದೇಹವನ್ನ ಹೊಂದಿರುವ ಒಂದು ವಿಚಿತ್ರ ಪ್ರಾಣಿ. ಈ ವಿಚಿತ್ರ ಮತ್ಸ್ಯಕನ್ಯೆ ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೂ ಮಹತ್ವದ ಸ್ಥಾನವನ್ನು ಕೂಡ ನೀಡಲಾಗಿದೆ. ಇದರ ಪ್ರಾರಂಭಿಕ ಉಲ್ಲೇಖ ಜಗತ್ತಿನ ಮೊದಲಿನ ನಾಗರಿಕತೆ ಮತ್ತು ಪುರಾತನ ಮೆಸೊಪೊಟೇಮಿಯಾ ಅಥವಾ ಬ್ಯಾಬಿಲಿಯನ್ ನಾಗರಿಕತೆಯ ಉಲ್ಲೇಖದಲ್ಲಿಯೂ ಕೂಡ ನೀವು ಕಾಣಬಹುದು. ಗ್ರೀಕರ ಪುರಾತನ ರಾಜನ ಆಸ್ಥಾನದಲ್ಲಿ ಅನೇಕ ಸುಂದರ ಮತ್ಸ್ಯಕನ್ಯರು ಇದ್ದರು ಎಂದು ಕೂಡ ಬರೆಯಲಾಗಿದೆ. ನಂತರ ರೋಮನ್ ಹಾಗೂ ಸ್ಪ್ಯಾನಿಷ್ ಪುರಾಣಗಳಲ್ಲಿಯೂ ಮತ್ಸ್ಯಕನ್ಯೆಯರ ಬಗ್ಗೆ ಉಲ್ಲೇಖ ಇದೆ. ಅಷ್ಟೇ ಯಾಕೆ ಭಾರತದ ಮಹಾನ್ ಗ್ರಂಥಗಳಲ್ಲಿಯೂ ಕೂಡ ಮತ್ಸ್ಯಕನ್ಯೆ ಹಾಗೂ ವಿಷ್ಣುವಿನ 10 ಅವತಾರಗಳಲ್ಲಿ ಒಂದು ಅವತಾರವಾದಂತಹ ಮತ್ಸ್ಯ ಅವತಾರವು ಕೂಡ ಅರ್ಧ ಮನುಷ್ಯ ಹಾಗೂ ಅರ್ಧ ಮೀನಿನ ದೇಹವನ್ನು ಹೊಂದಿರುವ ಉಲ್ಲೇಖವಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆ ಮತ್ಸ್ಯ ಅವತಾರದ ಉದ್ದೇಶವೇನು, ಮತ್ಸ್ಯ ಅವತಾರ ಹುಟ್ಟಿದ್ದು ಹೇಗೆ ಹಾಗೂ ಮತ್ಸ್ಯಕನ್ಯೆಯ ಕೆಲವು ಕುತೂಹಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ಸ್ಯಾವತಾರ ಮೀನಿನ ರೂಪದಲ್ಲಿ ಹಿಂದೂ ದೇವತೆ ವಿಷ್ಣುವಿನ ಅವತಾರ ಇದು, ಮತ್ತು ಇದು ಕೂರ್ಮ ಅವತಾರದ ಮೊದಲು ಬರುತ್ತದೆ. ವಿಷ್ಣುವಿನ ದಶಾವತಾರ ಅಂದರೆ 10 ಅವತಾರಗಳಲ್ಲಿ ಇದು ಮೊದಲನೆಯದಾಗಿದೆ. ಮತ್ಸ್ಯ ಅವತಾರವು ಮೊದಲ ಮಾನವನಾದ ವೈವತ್ಸತ ಮನುವನ್ನ ಒಂದು ಭಾರೀ ಪ್ರಳಯದಿಂದ ಕಾಪಾಡಿದ ಜೀವಿ ಎಂದು ವಿವರಿಸಲಾಗಿದೆ. ಅರ್ಧ ಮೀನಿನ ರೂಪ, ಅರ್ಧ ಮನುಷ್ಯನ ದೇಹ. ಮಹಾವಿಷ್ಣು ದುಷ್ಟರ ಸಂಹಾರಕ್ಕಾಗಿ ಮತ್ತು ಶಿಷ್ಟರ ರಕ್ಷಣೆಗಾಗಿ ನಾನಾ ಅವತಾರಗಳಲ್ಲಿ ಎತ್ತಿರುವ ಒಂದು ಅದ್ಭುತ ಅವತಾರವಾಗಿದೆ. ಪ್ರತಿಯೊಂದು ಅವತಾರದಲ್ಲಿಯೂ ಧರ್ಮ ಸಂಸ್ಥಾಪನೆಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಯುಗ ಯುಗಗಳ ಹಿಂದೆ ಪ್ರಳಯ ಕಾಲ ಸಮೀಪಿಸುವ ಸಂದರ್ಭದಲ್ಲಿ ಭೂಮಂಡಲವನ್ನ ಸತ್ಯವ್ರತನೆಂಬ ರಾಜನು ಆಳುತ್ತಿದ್ದ. ಸತ್ಯವ್ರತನು ನಾರಾಯಣನ ಪರಮ ಭಕ್ತನಾಗಿದ್ದ. ಸತ್ಯವ್ರತನು ತನ್ನ ಸಿರಿ ಸಂಪತ್ತು ಹಾಗೂ ಸಾಮ್ರಾಜ್ಯವನ್ನು ತೊರೆದು ಕ್ರತಮಲೆ ಎಂಬ ನದಿ ತೀರದಲ್ಲಿ ಪರ್ಣಕುಟೀರವನ್ನು ನಿರ್ಮಿಸಿ ಕೇವಲ ಜಲಪಾನ ಮಾಡುತ್ತಾ ಶ್ರೀಹರಿಯನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಈ ನಡುವೆ ಒಂದು ದಿನ ಸತ್ಯವ್ರತ ನೀರನ್ನು ಕುಡಿಯಲು ನದಿ ತೀರಕ್ಕೆ ಬರುತ್ತಾನೆ. ಬೊಗಸೆಯಲ್ಲಿ ನೀರನ್ನು ಎತ್ತುಕೊಂಡಂತಹ ಸಂದರ್ಭದಲ್ಲಿ ಸತ್ಯವ್ರತನ ಕೈಯಲ್ಲಿ ಸಣ್ಣ ಮೀನೊಂದು ಸಹ ಸಿಲುಕಿಕೊಳ್ಳುತ್ತದೆ. ಅದನ್ನು ನದಿಯಲ್ಲಿ ಬಿಡಬೇಕೆನ್ನುವಷ್ಟರಲ್ಲಿ ಆ ಮೀನು, ರಾಜ ದಯವಿಟ್ಟು ನನ್ನನ್ನು ಈ ನದಿಯಲ್ಲಿ ಬಿಡಬೇಡ, ದೊಡ್ಡ ಮೀನುಗಳಿಂದ ನನ್ನನ್ನು ರಕ್ಷಿಸು ಎಂದು ಮನವಿ ಮಾಡಿಕೊಳ್ಳುತ್ತದೆ. ಮೀನು ಮಾತನಾಡುವುದನ್ನು ಕಂಡು ಆಶ್ಚರ್ಯಚಕಿತನಾದ ಸತ್ಯವ್ರತನು ಅದರ ಮೇಲೆ ದಯೆ ತೋರಿ ಅದನ್ನ ತನ್ನ ಕಮಂಡಲದಲ್ಲಿ ಇರಿಸಿಕೊಂಡು ಕುಟೀರಕ್ಕೆ ಬರುತ್ತಾನೆ. ಮರುದಿನವೇ ಆ ಮೀನು ಕಮಂಡಲದ ತುಂಬಾ ಬೆಳೆದು ನಿಂತಿತ್ತು. ಇದರಿಂದ ಆಶ್ಚರ್ಯಗೊಂಡ ಸತ್ಯವ್ರತನು ಆ ಮೀನನ್ನು ಎತ್ತಿ ದೊಡ್ಡದಾದ ಪಾತ್ರೆಗೆ ಹಾಕುತ್ತಾನೆ. ಆದರೆ ಒಂದೇ ಗಳಿಗೆಯಲ್ಲಿ ಆ ಮತ್ಸ್ಯ ಪಾತ್ರೆಯ ತುಂಬ ಬೆಳೆದು ರಾಜನಿಗೆ ಮತ್ತಷ್ಟು ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಇದ್ದಕ್ಕಿದ್ದಂತೆ ದೊಡ್ಡದಾಗುತ್ತಿದ್ದ ಮೀನನ್ನ ಕಂಡ ಸತ್ಯವ್ರತನು ಗಾಬರಿಗೆ ಒಳಗಾಗುತ್ತಾನೆ. ಕೊನೆಗೆ ಸಮುದ್ರಕ್ಕೆ ಆ ಮೀನನ್ನ ತಂದು ಬಿಡಲು ನಿರ್ಧಾರ ಮಾಡುತ್ತಾನೆ. ನಂತರ ಆ ಮೀನು ಸಮುದ್ರದ ಗಾತ್ರಕ್ಕೆ ತಕ್ಕಂತೆ ಬೆಳೆಯಲು ಪ್ರಾರಂಭಿಸುತ್ತದೆ. ಆಗ ರಾಜನು, ಎಲೆ ಮತ್ಸ್ಯವೇ, ನೀನು ಮಾನವರಂತೆ ಮಾತನಾಡಿ ಕೆಲವೇ ದಿನಗಳಲ್ಲಿ ಅಸಾಧಾರಣವಾಗಿ ಬೆಳೆದಿರುವೆ. ನೀನು ಯಾರು? ಸಾಮಾನ್ಯ ಮತ್ಸ್ಯವಂತೂ ಅಲ್ಲವೇ ಅಲ್ಲ. ಶ್ರೀಮನ್ನಾರಾಯಣನೇ ನನ್ನನ್ನು ಪರೀಕ್ಷಿಸಲು ಮತ್ಸ್ಯ ರೂಪದಲ್ಲಿ ಬಂದಿರುವೆನೆಂದು ನನ್ನ ಬಲವಾದ ನಂಬಿಕೆ ಎಂದು ಹೇಳುತ್ತಾನೆ. ಆಗ ರಾಜನು ಮೀನಿನ ಎದುರು ಕರಜೋಡಿಸಿ ಶಿರವಾಗಿ ಭಗವಂತನನ್ನ ಸ್ತುತಿಸಲು ಪ್ರಾರಂಭಿಸುತ್ತಾನೆ.
ವಿಷ್ಣುವಿನ ಮತ್ಸ್ಯ ಅವತಾರ. ಆಗ ಮತ್ಸ್ಯವು, ರಾಜ, ನೀನು ನನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರುವೆ. ನಾನು ಪ್ರಳಯ ಕಾಲದಲ್ಲಿ ಮತ್ಸ್ಯ ರೂಪದಲ್ಲಿ ಇರುವೆನು. ಇಂದಿನಿಂದ 7ನೇ ದಿನದಂದು ಅತಿವೃಷ್ಟಿಯಾಗಿ ಇಡೀ ಸೃಷ್ಟಿಯೇ ಜಲಮಯವಾಗುತ್ತದೆ. ಆಗ ಆ ನೀರಿನಲ್ಲಿ ಒಂದು ದೋಣಿಯು ತೇಲಿ ಬರುತ್ತದೆ. ಅದರಲ್ಲಿ ಸಪ್ತಋಷಿಗಳು ಇರುವರು. ನೀನು ಆ ದೋಣಿಯಲ್ಲಿ ಎಲ್ಲಾ ರೀತಿಯ ಬೀಜಗಳು ಹಾಗೂ ವನಸ್ಪತಿಗಳನ್ನು ತುಂಬಿಸಿ ನೀನು ಸಹ ಅದರಲ್ಲಿ ಕುಳಿತುಕೋ ಎಂದು ನಾರಾಯಣ ಹೇಳುತ್ತಾನೆ. ಹೀಗೆ ಮತ್ಸ್ಯ ರೂಪದಲ್ಲಿ ಬಂದಿದ್ದ ಮಹಾವಿಷ್ಣು ಪ್ರಳಯದ ಮುನ್ಸೂಚನೆಯನ್ನು ಕೂಡ ನೀಡುತ್ತಾನೆ. ಶ್ರೀಹರಿ ಹೇಳಿದಂತೆ 7ನೆಯ ದಿನ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಸಹಿತ ಗುಡುಗು ಸಿಡಿಲುಗಳಿಂದ ಕೂಡಿದ ಅತ್ಯಂತ ವಿನಾಶಕಾರಿ ಮಳೆ ಪ್ರಾರಂಭವಾಗುತ್ತದೆ. ಇಡೀ ಭೂಭಾಗವೇ ಜಲಾವೃತವಾಗುತ್ತದೆ. ಆ ಮಹಾಪ್ರಳಯ ಇಡೀ ಸೃಷ್ಟಿಯನ್ನೇ ಆಹುತಿ ತಗೊಳ್ಳುವಷ್ಟು ಪ್ರಬಲವಾಗಿತ್ತು. ರಾಜನು ಏಕಾಗ್ರತ ಚಿತ್ತನಾಗಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಶಾಂತವಾಗಿ ಕುಳಿತಿದ್ದನು. ಅಷ್ಟರಲ್ಲಿ ಸಪ್ತಋಷಿಗಳು ಕುಳಿತಿದ್ದ ದೋಣಿಯು ರಾಜನಲ್ಲಿಗೆ ಬರುತ್ತದೆ. ಸತ್ಯವ್ರತನು ಬೀಜ ಹಾಗೂ ವನಸ್ಪತಿಗಳೊಂದಿಗೆ ದೋಣಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ಸಪ್ತಋಷಿಗಳು ರಾಜನಿಗೆ ಅಭಯನ್ನಿಟ್ಟು ಶ್ರೀಹರಿಯ ಧ್ಯಾನದಲ್ಲಿ ತನ್ಮಯರಾಗಲು ಸೂಚಿಸುತ್ತಾರೆ. ಮಹಾಮಳೆ ಪ್ರಳಯದ ಭೀಕರತೆಯಿಂದ ಎಲ್ಲೆಲ್ಲೂ ನೀರು ಆವರಿಸುತ್ತದೆ. ಖಾಲಿ ನೆಲವು ಸಾಗರದಂತೆ ಜಲಾವೃತವಾಗುತ್ತದೆ. ಸಾಗರದ ಬೃಹದಾಕಾರದ ತೆರೆಗಳು ಹೊಯ್ದಾಟದಲ್ಲಿ ದೋಣಿಯು ಅಲ್ಲೋಲ ಕಲ್ಲೋಲವಾಗುತ್ತಿದ್ದರೂ ರಾಜನು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಧೈರ್ಯದಿಂದ ಇರುತ್ತಾನೆ. ಅಷ್ಟರಲ್ಲಿ ಬಂಗಾರದ ಬಣ್ಣದ ಬೃಹದಾಕಾರದ ಮತ್ಸ್ಯವು ವಿಹರಿಸುತ್ತಾ ದೋಣಿಯ ಸಮೀಪಕ್ಕೆ ಬರುವುದನ್ನು ಆ ರಾಜ ಕಾಣುತ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಬೃಹದಾಕಾರ ಸರ್ಪವೊಂದು ಸಹ ದೋಣಿಯ ಬಳಿ ಬರುತ್ತದೆ. ರಾಜನು ಆ ಸರ್ಪದ ಒಂದು ತುದಿಯನ್ನು ದೋಣಿಗೆ ಮತ್ತೊಂದು ತುದಿಯನ್ನು ಮತ್ಸ್ಯಕ್ಕೂ ಕಟ್ಟುತ್ತಾನೆ. ಆಗ ಆ ದೋಣಿ ಹೊಯ್ದಾಟ ನಿಂತು ನಿಧಾನಕ್ಕೆ ತೇಲತೊಡಗುತ್ತದೆ. ಮಹಾಪ್ರಳಯ ನಿಲ್ಲುವವರೆಗೂ ನೀರಿನಲ್ಲಿ ಆ ದೋಣಿ ತೇಲುತ್ತಾನೆ ಇರುತ್ತದೆ. ಮಹಾಪ್ರಳಯವು ಶಾಂತವಾಗುತ್ತದೆ. ಪ್ರಳಯದ ಆರ್ಭಟಕ್ಕೆ ಎಲ್ಲವೂ ಕೊಚ್ಚಿ ಹೋಗಿತ್ತು. ಸಾಗರದಲ್ಲಿ ತೇಲುತ್ತಿದ್ದ ದೋಣಿಯು ದಡಕ್ಕೆ ಬಂದು ಸೇರುತ್ತದೆ. ಆಗ ಸಪ್ತಋಷಿಗಳು ಮತ್ತು ಸತ್ಯವ್ರತನು ಭೂಮಿಯ ಮೇಲೆ ಕಾಲಿಡುತ್ತಾರೆ. ಅಂದಿನಿಂದ ಹೊಸ ಮನ್ವಂತರ ಅಂದರೆ ಹೊಸ ಯುಗ ಪ್ರಾರಂಭವಾಗುತ್ತದೆ. ಹೊಸ ಪ್ರಕೃತಿ, ಹೊಸ ಸೃಷ್ಟಿಯನ್ನ ಕಂಡ ಸತ್ಯವ್ರತನು ಆಶ್ಚರ್ಯ ವ್ಯಕ್ತಪಡಿಸುತ್ತಾನೆ. ಆಗ ಮತ್ಸ್ಯ ರೂಪದಲ್ಲಿದ್ದ ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ಪ್ರಳಯದಿಂದ ಭೂಮಿಯನ್ನು ರಕ್ಷಿಸಲು, ಪ್ರಕೃತಿಯನ್ನ ರಕ್ಷಿಸಲು ತಾನು ಮತ್ಸ್ಯ ರೂಪವನ್ನ ತಾಳಿದ್ದೆ ಎಂದು ಹೇಳುತ್ತಾನೆ. ಅಷ್ಟೇ ಅಲ್ಲ, ಧರ್ಮ ಸಂಸ್ಥಾಪನೆಗಾಗಿ ತಾನು ಮತ್ತೊಂದು ಅವತಾರದಲ್ಲಿ ಬರುವುದಾಗಿ ಹೇಳಿ ಅಲ್ಲಿಂದ ಮಾಯವಾಗುತ್ತಾನೆ. ಈ ರೀತಿ ಆ ಯುಗದಲ್ಲಿ ಮಹಾವಿಷ್ಣುವು ಮತ್ಸ್ಯಾವತಾರದಲ್ಲಿ ಬಂದು ಮನುಕುಲವನ್ನು ರಕ್ಷಿಸಿದ್ದನು. ಅಂದಿನಿಂದ ಶುರುವಾದ ಸೃಷ್ಟಿಗೆ ಸತ್ಯವ್ರತನೇ ಮೊದಲ ಮಹಾಪುರುಷನಾಗುತ್ತಾನೆ ಎಂದು ಪುರಾಣ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖ ಇದೆ. ಹೀಗೆ ವಿಶ್ವದ ನಾನಾ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಉಪನಿಷತ್ತುಗಳಲ್ಲಿ ಮತ್ಸ್ಯಕನ್ಯೆಯ ಬಗ್ಗೆ ಕೂಡ ಉಲ್ಲೇಖ ಇದೆ. ಗ್ರೀಕ್ ಪುರಾಣದಲ್ಲಿ ಮತ್ಸ್ಯಕನ್ಯೆ ವಿಶ್ವದ ಮೊಟ್ಟ ಮೊದಲ ಕನ್ಯೆ ಎಂದು ಕೂಡ ಹೇಳಲಾಗುತ್ತದೆ. ಹಿಂದೂ ಪುರಾಣಗಳಲ್ಲಿಯೂ ಕೂಡ ಮತ್ಸ್ಯಕನ್ಯೆಯ ಉಲ್ಲೇಖ ಇದೆ. ಹಲವಾರು ಕಥೆಗಳಲ್ಲಿ, ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ನೀವು ಇದರ ಬಗ್ಗೆ ಉಲ್ಲೇಖವನ್ನ ಕಾಣಬಹುದು. ಕೆಲವರಂತೂ ಮತ್ಸ್ಯಕನ್ಯೆಯನ್ನ ಲಕ್ಷ್ಮಿಯ ಅವತಾರವೆಂದು ಕೂಡ ಕರೆಯುತ್ತಾರೆ. ಹಾಗೂ ಬರ್ಮಾ, ನೇಪಾಳ್, ವೈತ್ನಾಂ, ಮಲೇಷ್ಯಾ, ಬಾಲಿ ದೇಶಗಳಲ್ಲಿ ಮತ್ಸ್ಯಕನ್ಯೆಯನ್ನ ಲಕ್ಷ್ಮಿಯ ರೂಪವೆಂದೇ ಕರೆಯುತ್ತಾರೆ ಹಾಗೂ ಪೂಜಿಸುತ್ತಾರೆ. ಅದೇ ರೀತಿ ಮತ್ಸ್ಯ ಅವತಾರದಲ್ಲಿಯ ವಿಷ್ಣುವನ್ನು ನಾರಾಯಣ ಎಂದು ಪೂಜಿಸುತ್ತಾರೆ. ಹೌದು ಸ್ನೇಹಿತರೆ, ಮತ್ಸ್ಯಕನ್ಯೆ ಇರುವುದು ನಿಜ. ಇದೇ ಕಾರಣ ಹಲವಾರು ಸರೋವರ ದಡದಲ್ಲಿ, ಸಮುದ್ರ ದಡದಲ್ಲಿ ಮತ್ಸ್ಯಕನ್ಯೆಯರನ್ನು ಕಂಡಿರುವ ಘಟನೆಗಳು ಆಗಾಗ ಸುದ್ದಿ ಮಾಡುತ್ತಿರುತ್ತವೆ. ಯಾವುದಕ್ಕೂ ನಾವು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀಮನ್ ನಾರಾಯಣ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.